ಕರಾವಳಿಯಲ್ಲಿ ಇತ್ತೀಚೆಗೆ ಕಿಡಿಗೇಡಿಗಳಿಂದ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವ ಕೆಲಸ ನಡೀತಾ ಇದೆ. ಈ ಬಗ್ಗೆ ಕರಾವಳಿಯಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಸಾರ್ವಜನಿಕರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಮನವಿಯೊಂದನ್ನು ಮಾಡಿದ್ದಾರೆ. ಅನುಚಿತ ವಸ್ತುಗಳನ್ನು, ಅಸಹ್ಯಕರ ಬರಹಗಳನ್ನು ಬರೆದು ದೇವಸ್ಥಾನದ ಕಾಣಿಕೆ ಹುಂಡಿಗಳಲ್ಲಿ ಹಾಕಿದ್ದರ ಕುರಿತು ಈಗಾಗಲೇ 4-5 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕು, ಸಿಸಿಟಿವಿ ಅಳವಡಿಸಿ ಎಂದು ಧಾರ್ಮಿಕ ಕ್ಷೇತ್ರಗಳ ಆಡಳಿತ ಮಂಡಳಿಯಲ್ಲಿ ಕಮಿಷನರ್ ಮನವಿಯನ್ನ ಮಾಡಿದ್ದಾರೆ. ಅಂತೆಯೇ ಸಾರ್ವಜನಿಕರಿಗೆ ಇಂತಹ ವಿಚಾರಗಳು ಗೊತ್ತಾದಲ್ಲಿ ಪೊಲೀಸರಿಗೆ ತಿಳಿಸಿ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಮಂಗಳೂರು ಪೊಲೀಸ್ ಕಮಿಷನರ್. ಇತ್ತೀಚೆಗೆ ಕೆಲ ಧಾರ್ಮಿಕ ಕೇಂದ್ರಗಳಲ್ಲಿ ಕೆಲ ಅನುಚಿತ ವಸ್ತುಗಳನ್ನು, ಅಸಹ್ಯಕರ ರೀತಿಯಲ್ಲಿ ಇರುವಂಥ ಕೆಲ ಬರವಣಿಗೆಗಳನ್ನು ಹಾಕಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. 4-5 ಪೊಲೀಸ್ ಠಾಣೆಗಳಲ್ಲಿ ನಾವು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಈ ರೀತಿ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವಂಥ ಯಾರೇ ಇದ್ದರೂ ಇದನ್ನು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಕೇಸು ಎಲ್ಲಾಗಿದೆ ಆ ಕೇಸುಗಳಲ್ಲಿ ನಾವು ಆರೋಪಿಗಳನ್ನ ಪತ್ತೆ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿ ಧಾರ್ಮಿಕ ಕೇಂದ್ರಗಳು ಯಾವುದೇ ಜಾತಿ ಧರ್ಮಕ್ಕೆ ಸೇರಿರುವಂಥವಿರ್ಬೋದು, ಅಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮವಾಗಿ ಕೆಲವು CCTV ಹಾಕುವಂಥದ್ದು, ಅಲ್ಲಿ ಸೆಕ್ಯೂರಿಟಿ ನೇಮಕ ಮಾಡುವಂಥದ್ದು ಅದೆಲ್ಲ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾರು ಸಮಿತಿ ಸದಸ್ಯರಿದ್ದಾರೆ ಅವ್ರುಗಳಿಗೆ. ಅದರ ಜೊತೆಗೆ ಸಾರ್ವಜನಿಕರು ಈ ಥರ ಕೃತ್ಯಗಳು ನಡೆಯೋದ್ರ ಬಗ್ಗೆ ಮಾಹಿತಿ ಇದ್ದಂಥಲ್ಲಿ ನಮ್ಮ ಪೊಲೀಸ್ ಠಾಣೆಗಳಿಗೆ ಅಥವಾ ನನಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇವಾಗ ಪೊಲೀಸರು ಎಲ್ಲ ಕಡೆ ಇರಲಿಕ್ಕಾಗಲ್ಲ. ಆದರೆ ಸಾರ್ವಜನಿಕರು ಜವಾಬ್ದಾರಿ ತೊಗೊಂಡು ಪೊಲೀಸರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದರೆ ಈ ಥರ ಕಿಡಿಗೇಡಿಗಳು, ಈ ರೀತಿ ಕೃತ್ಯ ಮಾಡೋರು ಯಾರಿದ್ದಾರೆ ಅಂಥವ್ರನ್ನ ನಾವು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ದೊಂದು ಫೋನ್ ನಂಬರ್ ಇದೆ, 9480802300 9480802300 ಈ ನಂಬರು. ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಏನು ನಿಮಗೆ ಮಾಹಿತಿ ಇದೆ ಈ ಥರ ಪ್ರಕರಣಗಳದ್ದು ಅದನ್ನು ಕೊಡಬೇಕು ಅಂತ ನಾನು ಕೋರಿಕೊಳ್ತೇನೆ. ಮಂಗಳೂರು ಭಾಳ ಸುಂದರ ನಗರ, ಭಾಳ ಸಾಮರಸ್ಯದಿಂದ ವಾಸ ಮಾಡ್ತಿರುವಂಥ ನಗರ. ರಾಜ್ಯ ಮತ್ತು ದೇಶ ವಿದೇಶಗಳಿಂದ ಇಲ್ಲಿ ಜನರು ಬಂದು ವಾಸ ಮಾಡ್ತಾ ಇದ್ದಾರೆ. ಉದ್ಯೋಗ ಮತ್ತು ವಿದ್ಯಾಭ್ಯಾಸವನ್ನು ಅರಸಿ ಭವಿಷ್ಯವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಕಿಡಿಗೇಡಿಗಳು ಮಾಡುವಂಥ ಕೃತ್ಯದಿಂದ ಮಂಗಳೂರು ಬ್ರ್ಯಾಂಡ್ ಏನಿದೆ ಅದು ಹಾಳಾಗುವಂಥದ್ದು ಆಗಬಾರ್ದು. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ವಿನಿಮಯ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ.